ಚನ್ನಪಟ್ಟಣದಲ್ಲಿ ಚುನಾವಣಾ ಪ್ರಚಾರದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಕಣ್ಣೀರಿಟ್ಟು ಮತದಾರರಲ್ಲಿ ಮಗನ ಗೆಲುವಿಗೆ ಮನವಿ ಮಾಡಿದ್ರು. ಇದೀಗ ಕುಮಾರಸ್ವಾಮಿ ಅವರ ಕಣ್ಣೀರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ನೀಡಿದ್ದಾರೆ. ಕುಮಾರಸ್ವಾಮಿ ಅವರು ಚುನಾವಣೆ ಬಂದಾಗ ಮಾತ್ರ ಕಣ್ಣೀರು ಹಾಕ್ತಾರೆ. ಕಣ್ಣೀರು ಹಾಕೋದು ಕುಮಾರಸ್ವಾಮಿ ಗಿಮಿಕ್ ಅಂತ ವ್ಯಂಗ್ಯವಾಡಿದ್ದಾರೆ. ಪುತ್ತೂರಿನಲ್ಲಿ ಶಾಸಕ ಅಶೋಕ್ ಕುಮಾರ್ ಅವರ ಅಶೋಕ ಜನಮನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಡಿಕೆಶಿ ಮಾಧ್ಯಮಗಳ ಜೊತೆ ಮಾತನಾಡಿದ್ರು. ಚನ್ನಪಟ್ಟಣ ಹಾಗೂ ರಾಮನಗರದಲ್ಲಿ ಜನರು ಅತ್ತಾಗ ಕುಮಾರಸ್ವಾಮಿ ಆ ಕಡೆ ತಿರುಗಿ ಕೂಡ ನೋಡಿಲ್ಲ. ಕನಿಷ್ಠ ಕ್ಷೇತ್ರದಲ್ಲಿ ರಾಷ್ಟ್ರ ಧ್ವಜ ಹಾಗೂ ಕನ್ನಡ ಬಾವುಟ ಹಾರಿಸಲು ಕೂಡ ಹೋಗಿಲ್ಲ. ಜನ ಅವರನ್ನ ಆಯ್ಕೆ ಮಾಡಿ ಕಳುಹಿಸಿದ ಮೇಲೆ ಜನರಿಗಾಗಿ ಏನು ಕೂಡ ಮಾಡಿಲ್ಲ ಅಂತ ಅವರು ಹೇಳಿದ್ದಾರೆ. ಸಿಪಿ ಯೋಗೇಶ್ವರ್ ಒಬ್ಬ ಪಕ್ಷಾಂತರಿ ನಿಜ. ಅವರು ಎಲ್ಲ ಪಕ್ಷಗಳಿಗೂ ಹೋಗಿ ಬಂದಿದ್ದಾರೆ. ಆದರೆ ಈಗ ಪರಿಷತ್ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಂದಿದ್ದಾರೆ. ಅವರಿಗೆ ಬಿಜೆಪಿಯ ಹೀನಾಯ ಪರಿಸ್ಥಿತಿ ಗೊತ್ತಾಗಿ ಪಕ್ಷ ತೊರೆದಿದ್ದು ಅವರಿಗೆ ನಾವು ಟಿಕೆಟ್ ಕೊಟ್ಟಿದ್ದೇವೆ. ಚನ್ನಪಟ್ಟಣದ ಜನ ಬುದ್ಧಿವಂತರಿದ್ದು ಸರಿಯಾದ ಆಯ್ಕೆ ಮಾಡ್ತಾರೆ ಅನ್ನೋ ವಿಶ್ವಾಸವಿದೆ ಅಂತ ಡಿಕೆಶಿ ತಿಳಿಸಿದ್ದಾರೆ. ಈ ಅಳು ಎಲ್ಲ ಬರೋದು ಎಲೆಕ್ಷನ್ ಟೈಮಲ್ಲಿ. ಜನರು ಹತ್ರಲ್ಲ. ಮಿಸ್ಟರ್ ಕುಮಾರಸ್ವಾಮಿ, ಒಂದು ರಾಷ್ಟ್ರ ಧ್ವಜ ಹಾರಿಸೋಕ್ಕೆ ನಿನ್ನ ಅವಧಿಯಲ್ಲಿ ರಾಮನಗರಕ್ಕೂ ಹೋಗಲಿಲ್ಲ, ಚನ್ನಪಟ್ಟಣಕ್ಕೂ ಹೋಗಲಿಲ್ಲ. ಒಂದು ಕನ್ನಡ ಬಾವುಟ ಹಾರಿಸಲಿಕ್ಕೆ ನಿನ್ನ ಸಂವಿಧಾನದ ವ್ಯವಸ್ಥೆಯಲ್ಲಿ ನಿನ್ನ ಜನ, ರಾಮನಗರ ಜನ, ಚನ್ನಪಟ್ಟಣ ಜನ ಇಬ್ಬರೂ ಸೇರಿ ನಿನಗೆ ಆಯ್ಕೆ ಮಾಡಿ ಕಳಿಸ್ಕೊಟ್ಟಿದ್ರು. MLA ಆಗಿ ಆಯ್ಕೆ ಮಾಡ್ತಿದ್ರು. ಒಂದಿನನೂ ಹೋಗಿ ನೀನು ಆ ರಾಷ್ಟ್ರ ಧ್ವಜಕ್ಕೆ ಗೌರವ ಕೊಡಲಿಲ್ಲ, ಇಲ್ಲ ಕನ್ನಡ ಧ್ವಜಕ್ಕೆ ಗೌರವ ಕೊಡಲಿಲ್ಲ, ಇಲ್ಲ ಯಾವುದಾದ್ರು ಒಂದು ಗುರ್ತಾದಂಥ ಕೆಲಸ ಚನ್ನಪಟ್ಟಣಕ್ಕೆ ನೀನು ಪ್ಲೀಸ್ ಪಾಯಿಂಟ್ಔಟ್ ಮಾಡಬೇಕು. ವಾಟ್ ಯು ಹ್ಯಾವ್ ಗಿವನ್ ಟು ಚನ್ನಪಟ್ಟಣ ಅದನ್ನು ಹೇಳಬೇಕು. ಯೋಗೇಶು ಪಕ್ಷಾಂತರಿ ಇಲ್ಲ ಅಂತ ನಾನು ಹೇಳೋದಿಲ್ಲ. ಕಾಂಗ್ರೆಸ್ಸಲ್ಲಿದ್ದರು, SP ಗೆ ಹೋದರು, BJPಗೆ ಹೋದರು, ನಮ್ಮ ಪಾರ್ಟಿಗೆ ಬಂದಿದ್ದಾರೆ.